ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಳ್ಳೆಯಾದ ಸೌಜನ್ಯತೆಯಿಂದ ಸ್ವಾಗತಿಸುವಂತ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪನ್ಲೆ. ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಮುಂಬೈ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಯೂಟ್ಯೂಬ್ ನಲ್ಲಿ ನೋಡುವವರಿಗೆ, ಆನ್ಲೈನ್ ಸ್ಟ್ರೀಮಿಂಗ್ ನಲ್ಲಿ ನೋಡುವವರಿಗೆ ಕ್ರೇಜ್ ಅನ್ನು ಮೂಡಿಸಿದಂತ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ. ಟಾಪ್ 15 ಕಂಟೆಸ್ಟೆಂಟ್ಸ್ ಗಳು ಈ ಸುತ್ತಿನಲ್ಲಿ ವಿ ಮನೋಹರ್ ಅವರ ಉತ್ತಮವಾದಂತಹ ಕಾಂಪೋಸಿಷನ್ಸ್, ಸಾಹಿತ್ಯದೊಂದಿಗೆ ಉತ್ತಮ ಹಾಡುಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪನ್ಲೆ. ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್, ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ವಿಸ್ಮಯ ಇನ್ಫೋಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಕಾರ್ತಿಕ್ ರೂಫಿಂಗ್ ಬೆಂಗಳೂರು ಹಾಗೂ ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಇದರ ಜೊತೆಗೆ ನಮಗೆ ಹೆಚ್ಚಿನ ಸಹಕಾರವನ್ನ ನೀಡಿದ್ದಾರೆ ವಿಜಯನಾಥ್ ಇಂಟೀರಿಯರ್ಸ್ ಅಂಡ್ ಎಕ್ಸ್ಟೀರಿಯರ್ಸ್, ಜಸ್ಟ್ ಚೂಸ್, ಎಗ್ ಸಂಡೇ, ಉಷಾ ಜ್ಯುವೆಲ್ಲರ್ಸ್, ಬಿಸಿ ರೋಡ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ನೀಡ್ತಾ ನಮ್ಮ ಇಂದಿನ ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜಡ್ಜಸ್ ಅನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಅನ್ನ ಹುಡುಕುವಲ್ಲಿ ನಮ್ಮ ಹೆಚ್ಚಿನ ಸಹಾಯವನ್ನ ಮಾಡುವವರು ನಮ್ಮ ತೀರ್ಪುಗಾರರು. ಯಾರು ಒಳ್ಳೆ ಹಾಡ್ತಾರೆ, ಯಾರು ಒಳ್ಳೇದು ಹಾಡುದಿಲ್ಲ, ಅವರನ್ನ ಕರೆಕ್ಟ್ ಮಾಡಿ ಮುಂದಿನ ಸುತ್ತಿಗೆ ರೆಡಿ ಮಾಡುವಂತ ನಮ್ಮ 3 ತ್ರಿಮೂರ್ತಿಗಳು ಜಡ್ಜಸ್. ವೆಲ್ಕಮ್ ಟು ದ ಶೋ ರಾಜ್ ಸರ್, ಕಿಟ್ಟು ಸರ್ ಅಂಡ್ ಶ್ರೀಮತಿ ಅಲಕಾ ಮೇಡಮ್. ನಮ್ಮೆಲ್ಲರ ಗುರುಗಳು, ಮಹಾಗುರು ಸ್ಥಾನದಲ್ಲಿರುವಂತಹ ಗುರು ಕಿರಣ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ವೆಲ್ಕಮ್ ಟು ಯು ಸರ್. ಟಾಪ್ 15 ಕಂಟೆಸ್ಟೆಂಟ್ಸ್ ಈ ಸುತ್ತಿನಲ್ಲಿ ಪ್ರತಿ ಸಂಚಿಕೆಯಲ್ಲಿ ವಿ ಮನೋಹರ್ ಸರ್ ನವರ ಉತ್ತಮವಾದಂತಹ ಸಾಹಿತ್ಯ, ಮ್ಯೂಸಿಕ್ ಕಾಂಪೋಸಿಷನ್ ಜೊತೆ ನಮ್ಮ ಮುಂದೆ ತಮ್ಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಲಿಕ್ಕೆ, ಅವರ ಕಮೆಂಟ್ಸ್ ಗಳನ್ನು ನೀಡಲಿಕ್ಕೆ ಸ್ವತಃ ಶ್ರೀ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿಯಲ್ಲಿ ನಮ್ಮ 3ನೇ ಜಡ್ಜ್, ಎಕ್ಸ್ ಫ್ಯಾಕ್ಟರ್ನ ಜಡ್ಜ್ ಮಾಡುವಂತ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರು ಶ್ರೀ ವಿಜಯನಾಥ್ ವಿಠಲ್ ಶೆಟ್ಟಿ. ವೆಲ್ಕಮ್ ಯು ಟು ದ ಶೋ. ವೀಕ್ಷಕರೇ, ನಮ್ಮ ಈ ಸಂಚಿಕೆಯ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನೀವು ಆಲೋಚಿಸ್ತಾ ಇದ್ರೆ, ಎಸ್, ಇಟ್ ಈಸ್ 6 ಫೀಟ್ ಹೈಟು, 12 ಫೀಟ್ ಟ್ಯಾಲೆಂಟು. ಎಲ್ಲರೂ ಹೇಳ್ತಾರೆ ಟಾಲ್, ಡಾರ್ಕ್ ಅಂಡ್ ಹ್ಯಾಂಡ್ಸಮ್, ಬಟ್ ಹಿಯರ್ ಹಿ ಇಸ್ ಟಾಲ್, ಸ್ಲಿಮ್ ಅಂಡ್ ದಿ ಮೆಲೋಡಿಯಸ್ ವಿನುಷ್ ಭರದ್ವಾಜ್. ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಘಮ್ಮಂತಿಯೇ. ಸೇವಂತಿಯ ಅಂದಕ್ಕೆ ಕಾವಲು ನಾನಿರು. ಸೇವಂತಿಯೇ ಸೇವಂತಿಯೇ ನನ್ನ ಸೆಲೆಯಲ್ಲಿ ಗಮ್ಮಂತಿಯೇ,
It is fantastic. Wow. Awesome Thank you singing. so much. Thank you so much. ಆ್ಯಂಡ್ ನಿಮ್ಮ ವಾಯ್ಸಲ್ಲಿ ಆ ಹಾಡು ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಐ ವಾಂಟ್ ಟು ಸೇ ಯು ಆರ್ ಎ ಡೆಡಿಕೇಟೆಡ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಓಕೆ, ವಿನೂಶ್ ಭರದ್ವಾಜ್, ಹೇಳಿ. ಸುಂದರವಾದಂಥ ಹಾಡನ್ನ ಹಾಡಿದ್ದೀರಾ. ಜಡ್ಜಸ್ ಯಾವಾಗಲೂ ಹೇಳಲಿಕ್ಕಿದೆ, ಪಾರ್ಟಿಸಿಪೆಂಟ್ಸ್ನ ಒಂದು ಗ್ರಾಫ್ ಇದೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಅಂತ. ನಿಮ್ಮ ಗ್ರಾಫ್ ಸ್ಟಾರ್ಟ್ ಆಗೋದೇ ಮೇಲಿಂದ ಅಲ್ವಾ? ಇರ್ಬೋದು. ಅಲ್ಲ, ಹೈಟ್ ಅಷ್ಟಿದೆ ಅಲ್ಲ, ಹಾಗೆ ಅಲ್ಲಿಂದನೇ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿಂದ ತನಕನೇ ಬರಬೇಕು. ಓಕೆ, ಜೋಕ್ಸ್. ಎನಿವೇಸ್, ನಿಜವಾಗ್ಲೂ ಗ್ರಾಫ್ ಮೇಲಿಂದನೇ ಸ್ಟಾರ್ಟ್ ಆಗೋದು, ಯಾಕಂದ್ರೆ ಯು ಸಿಂಗ್ ಕಾನ್ಸ್ಟೆಂಟ್ಲಿ, ಕನ್ಸಿಸ್ಟೆಂಟ್ ಗುಡ್ ಸಿಂಗಿಂಗ್ ಅಲ್ವಾ? ಹೌ ವಾಸ್ ಇಟ್ ಟುಡೇ? ಇವತ್ತು ಹೇಗೆ ಅನ್ನಿಸ್ತು ನಿಮ್ಮ ಸಿಂಗಿಂಗ್? ಇವತ್ತು ಮೊದಲಿನ ಥರನೇ ಹಾಡಿದೆ ಅನಿಸ್ತು. ಮೊದಲಿನ ಥರನೇ ಹಾಡಿದ್ದೀರಾ? ಹೌದು. ಸೊ ಯು ಗಿವನ್ ಜಸ್ಟಿಸ್ ಫ್ರಮ್ ಯೋರ್ ಸೈಡ್. ಐ ಥಿಂಕ್ ಸೊ. ಓಕೆ, ಜಡ್ಜಸ್ ಏನು ಹೇಳ್ಬೋದು ಅಂತ? ಇದೆ, ಏನ್ ಏನು ಹೇಳ್ಬೋದು? ಹೇಳ್ಬೋದು ನೋಡಬೇಕು. ಏನು ಹೇಳ್ಬೋದು, ನೀವು ಹೇಳಿ. ಮಿಸ್ಟೇಕ್ಸ್ ಮಾಡಿದ್ರೆ ಹೇಳ್ಬೋದು. ಮಾಡಿದ್ರೆ ಹೇಳ್ಬೋದು, ಹೇಳ್ಬೋದು. ಮಾಡಲಿಲ್ಲ ಆದರೆ ಹೇಳಲಿಕ್ಕಿಲ್ಲ. ಓಕೆ, ಎನಿವೇಸ್, ಓವರ್ ಟು ದ ಜಡ್ಜಸ್. ರಾಜ್ ಸರ್, ವಿನೂಶ್ ಇದು ಗ್ರಾಫ್ ನಮ್ಮ ಅಲಕ ಗ್ರಾಫ್ ತರಲ್ಲ, ಇದು ಡೌನ್, ಅದು ಫುಲ್ ಹೈಟಲ್ಲೇ ಇದೆ, ಫುಲ್ ಮೇಲೆ ತಾಗಿ ಆಗಿದೆ, ಅದು ಪೇಜಿಂದ ಆ ಕಡೆ ಹೋಗುತ್ತಂತೆ. ಆ ಎರಡು ಗ್ರಾಫನ್ನ ಕಂಪೇರ್ ಮಾಡಬೇಕಿತ್ತಲ್ವಾ? ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು. ಇಲ್ಲ, ಲಾಸ್ಟ್ ಟೈಮ್ ಒಮ್ಮೆ ಇಬ್ರು ಒಟ್ಟಿಗೆ ನಿಂತು ಫೋಟೋ ತೆಗೆದಿದ್ರು. ಅದು ಹೊರಗಡೆ ಇವರು ಸ್ಟೇಜ್ ಮೇಲೆ ಆಗಿಲ್ಲ. ಒಂದು ಸ್ಟೆಪ್ ಮೇಲೆ ನಿಂತು, ಆದ್ರೆ ಅವ್ರ ಹೈಟಿಗೆ ಬಂದಿಲ್ಲ ಇವರು. ಎನಿವೇಸ್, ವಿನೂಶ್, ನಮಸ್ತೆ. ಈ ಹಾಡು ಎಷ್ಟು ಸಲ ಕೇಳಿದ್ದೀರಿ ನೀವು? ವಿ ಮನೋಹರ್ ಸರ್ ರೌಂಡ್ ಅಂತ ಹೇಳಿದಾಗ ನಂಗೆ ಈ ಹಾಡು ನೆನಪಾಯಿತು. ಆವಾಗಲಿಂದ ದಿನ ಕೇಳ್ತಾ ಇದ್ದೆ. ನಿಮ್ಗೆ ಹೇಗೆ ಅನಿಸಿತು? ರೆಂಡಿಷನ್ ಚೆನ್ನಾಗಿತ್ತು ಅಂತ ಅನಿಸ್ತದ್ಯಾ? ನೀವು ಜಸ್ಟಿಸ್ ಮಾಡಿದ್ದೀರಂತ ಅನಿಸ್ತಾ ಇದೆಯಾ ಸಾಂಗಿಗೆ? ಆಲ್ಮೋಸ್ಟ್ ಟ್ರೈ ಮಾಡಿದ್ದೇನೆ ಸರ್ ಆ ಸಂಗತಿಗಳನ್ನೆಲ್ಲ ಹಾಕಲಿಕ್ಕೆ. ಎಸ್ ಇಟ್ ಇಸ್ ಫ್ಯಾಂಟಾಸ್ಟಿಕ್, ಆಸಮ್ ಸಿಂಗಿಂಗ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ನಿಮ್ಮ ವಾಯ್ಸಲ್ಲಿ ಆ ಹಾಡು ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಐ ವಾಂಟ್ ಟು ಸೇ ಯು ಆರ್ ಎ ಡೆಡಿಕೇಟೆಡ್ ಸಿಂಗರ್. ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಾ. ರೆಂಡಿಷನ್ ಆಗಲಿ, ನಿಮ್ಮ ವಾಯ್ಸ್ ಟೆಕ್ಸ್ಚರ್, ನಿಮ್ಮ ಪ್ರೆಸೆಂಟೇಷನ್, ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್. ಹೇಳಿದ ಹಾಗೆ ಗ್ರಾಫ್ ಮೇಲೇನೆ ಇದೆ ಅಲ್ಲ? ಓಕೆ, ಮನೋಹರ್ ಸರ್ ಹತ್ರ ಕೇಳೋಣ. ಅವ್ರ ಹೆಸರು ಹೇಳಿದ ತಕ್ಷಣ ಈ ರೌಂಡಲ್ಲಿ ಎಲ್ಲ ಕಂಟೆಸ್ಟೆಂಟ್ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದಾರೆ. ನಿಮ್ಮಲ್ಲೂ ಏನಾದರೂ ಚೇಂಜಸ್ ಇತ್ತಾ? ವಿ ಮನೋಹರ್ ಸರ್ ಬರ್ತಾ ಇದ್ದಾರೆ, ಅವರು ಸಾಂಗ್ ಹಾಡಬೇಕು ಅಂತ ಏನಾದರೂ? ನರ್ವಸ್ನೆಸ್ ಇತ್ತು ಸ್ವಲ್ಪ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದು ಒಳ್ಳೇದು. ನರ್ವಸ್ನೆಸ್ ಇತ್ತು ಅಂತ ಸ್ವಲ್ಪ ಜಾಸ್ತಿ ಪ್ರಿಪರೇಷನ್ ಮಾಡಿ ಬಂದಿದ್ದೀರಾ. ಸರ್ ಎಂಚಾಂಡೆ ಮೇರ್ನ ಸಾಂಗ್ ಎಡ್ಡ ಪಂತನಪುರ ಎಡ್ಡ ಆತಂಡ ಬೊಕ್ಕ ಹಸ್ತಕ್ಕೆ ರೇಖೆಯ ಚಾಚಿರುವೆ ಆ ಲೈನ್ ಪಣ್ಲೆ ಹಸ್ತಕ್ಕೆ ರೇಖೆಯ ಹಾಗಿರುವೆ. ಆವಾಗ ಬೇರೆ ಥರ ಹಾಡಿದ್ರಿ. ಹಸ್ತಕ್ಕೆ ರೇಖೆಯ ಹಾಗಿರು ಆ ಥರ ಏನೋ ಹಾಡಿದ್ರಿ. ಅದೇ ಅದು ಆ ಥರ ಅದೇ, ಇದು ಕರೆಕ್ಟ್ ಇವಾಗ ಹಾಡಿದ್ದು. ಸೊ ಒಟ್ಟಲ್ಲಿ ನಿಮ್ಮ ಇದು ಚೆನ್ನಾಗಿದೆ, ಸ್ವಂತ ವಾಯ್ಸ್ ಇದೆ. ಥ್ಯಾಂಕ್ ಯು ಸರ್. ಯುವರ್ ಓನ್ ವಾಯ್ಸ್, ಐಡೆಂಟಿಟಿ ಇದೆ ನಿಮಗೆ. ಈ ಐಡೆಂಟಿಟಿನ ಕಾಪಾಡ್ಕೊಳ್ಳಿ. ಖಂಡಿತ ಸರ್. ಇಂಥ ಇದರಲ್ಲಿ ನಾವು ಸಿನಿಮಾ ಹಾಡುಗಳನ್ನ ಹಾಡಲೇಬೇಕಾಗ್ತದೆ. ಮತ್ತು ಅಲ್ಲಿಗೆ ಎಸ್ ಪಿ ಅವರಿಗೆ ಕಂಪ್ಯಾರಿಸನ್ ಹೋಗುತ್ತೆ. ಎಸ್ ಪಿ ಅವರಿಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಯಾರನ್ನೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಅದು ಬೇರೆಯೇ. ಅದು ನೀವೆಷ್ಟೇ ಚೆನ್ನಾಗಿ ಹಾಡಿದ್ರು ಇದು ನಿಮ್ಮದೇ ಒಂದು ಯುನೀಕ್ ಸ್ಟೈಲ್ ಬರುತ್ತೆ. ಆ ಥರ ಇದೆ ನಿಮ್ಮ ವಾಯ್ಸಲ್ಲಿ. ನಿಮಗೆ ಒಳ್ಳೊಳ್ಳೆ ಕಂಪೋಸರ್ಸು ಕೈಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಸಿಕ್ಕರೆ ಇನ್ನೂ ನಿಮ್ಮ ಐಡೆಂಟಿಟಿ ಇನ್ನೂ ಗುರುತಿಸುವ ಥರ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸೊ ಅಂಚಾವಡ ಇರಿಗೆ ಎಡೆ ಕಂಪೋಸರ್ಸ್ ಇರೇನು ಯೂಸ್ ಮಲ್ಪಾಡು ನಮ್ಮ ಕನ್ನಡದ ತುಳು ಇದು ತುಳು ಪಿಕ್ಚರ್ಸ್ ಮಸ್ತ್ ಬರೋದುಂಡು. ಆಯ್ತು, ಇರೆಗೆ ಪದ್ಯ ಪಂಪನ ಚಾನ್ಸ್ ತಿಕ್ಕಾಡು ಅಂದೆ ನನ್ನ ಹಾರೈಕೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಸೂರ್ಯವಂಶಂ ಪಿಕ್ಚರ್ದ ಸೂರ್ಯವಂಶ ಪಿಕ್ಚರ್ ಹಿಂದಿಡಿತ್ತಿನೇನು ಕೂಡ ಕನ್ನಡ ಮಲ್ಪನಾಗ. ಸೊ ತಮಿಳು ಫಸ್ಟ್ ಮೂಲ, ತಮಿಳ್ ಹಿಡ್ದು ಹಿಂದಿ ಹಿಡ್ದು ಬೊಕ್ಕ ಕನ್ನಡ. ತಮಿಳು ಫಸ್ಟ್, ನೆಕ್ಸ್ಟ್ ಕನ್ನಡ, ನೆಕ್ಸ್ಟ್ ನೆಕ್ಸ್ಟ್ ತೆಲುಗು, ನೆಕ್ಸ್ಟ್ ಹಿಂದಿ ಲಾಸ್ಟ್. ಸೊ ತಮಿಳು ಟ್ಯೂನನ್ನು ಮಾತ ತೆಲುಗು ಹಿಂದಿ ಯೂಸ್ ಮಾಡ್ತಾರೆ. ಅಂಡ್ ಕನ್ನಡ ಯಾನ್ ಯೂಸ್ ಮಾಡ್ತೀವಿ ದಯಪಂಡ ಎಂಕೊಂಜಿ ಆ ಟೈಮ್ ಇತ್ತಲ ಒಂಜಿ ಉಂಡು ಸ್ವಾಭಿಮಾನ ಎಂಕ್ಲು ಬೇತಕ್ಲ ಟ್ಯೂನ್ ಯೂಸ್ ಮಲ್ಪಜಿ ಅಕ್ಲು ರೀಮೇಕ್ ಪಂಡ ಮಲ್ಪಾಡು ಯಾನ್ ಸಾಂಗ್ ರೀಮೇಕ್ ಮಲ್ಪಾಯ ಅಂದು. ಸೊ ಅಂಚದು ಒರಿಜಿನಲ್ ಟ್ಯೂನ್ ಐಟ್
ರೋಜಾಪೂ ಚಿನ್ನ ರೋಜಾಪೂ ಆ ಟೈಪ್ ಉಂಡು ಎಂಚಿನ ಪ್ಯಾಟ್ರನ್ ಸೇಮ್ ಬಟ್ ಒಂದು ಎಂಕ್ಲ ಬೇತೆ ನೆಟ್ ಮಾತ ಸಾಂಗ್ಲ ಒಂದು ಅವತ್ತಂದೆ ಈ ಪಿಕ್ಚರ್ ಒಂಜಿ ಸ್ಪೆಷಲ್ ಬಂಡ ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಹೇಳ್ತೀಯ ಫ್ರೆಂಡ್ ಪಟಾಪಟ್ ಉತ್ತರ ಹೇಳ್ತೀಯ ಈ ಸಾಂಗ್ ಕ್ರಿಯೇಟ್ ಎಂಕ್ಲ ಮಲ್ತ ಆಯ್ತು ತಮಿಳು ಹಿಂದಿ ತೆಲುಗು ವಾಸೂರ್ಯಾಂಶ ಉಂಡ ಆ ಸಿಚುವೇಶನ್ ಇಜ್ಜಿ ಸೊ ಅಂಚದು ನೆಟ್ ಒಂಜಿ ಯುನಿಕ್ ಸ್ಟೈಲ್ ಉಂಡು ಈ ಪಿಕ್ಚರ್ ಸೊ ಈರ್ ಪದ್ಯ ಪಣ್ಣೆಟ್ ಈರ್ನ ವಾಯ್ಸ್ ಒಂದು ಯುನಿಕ್ ಸ್ಟೈಲ್ ಉಂಡು ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸರ್. ವಿನೋಶ್ ಒನ್ ಮೋರ್ ಥಿಂಗ್ ನಡುವೆ ಕೆಲವು ನಿಮ್ಮದು ಓನ್ ಇಂಪ್ರೊವೈಸೇಷನ್ ಎಲ್ಲ ಮಾಡಿ ಸಂಗತಿಗಳೆಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಆಗ ಹೇಳಬೇಕಾಗಿತ್ತು, ಮರ್ತೋಯ್ತು. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮನ್ನರ್ ಸರ್. ಇತ್ತೆ ಮಹಾಗುರು ಗುರುವಣ್ಣ ಎಂಚಾಂಡ್ ಸೇವಂತಿ ಸೇವಂತಿ ಅದು ಆ್ಯಕ್ಚುಲಿ ಸೂರ್ಯವಂಶ ಯಾನ್ ಅಣ್ಣಾಗ ಲಾಸ್ಟ್ ಕೀಬೋರ್ಡ್ ಅಂತ ಬ್ಯಾಕ್ಗ್ರೌಂಡ್ಗೆ ಪದ್ಯಕ್ಕೆ ಪ್ಲೇ ಮಾಡ್ತಿತ್ತು ಬ್ಯಾಕ್ಗ್ರೌಂಡ್ಗೂ ಕೀಬೋರ್ಡ್ ಪ್ಲೇ ಮಾಡ್ತಿದ್ದೆ. ಐ ಥಿಂಕ್ ದಟ್ ವಾಸ್ ಮೈ ಲಾಸ್ಟ್ ರೆಕಾರ್ಡಿಂಗ್ ವಿಚ್ ಐ ವರ್ಕ್ ಫಾರ್ ದಿಸ್. ಸೊ ಸೂರ್ಯವಂಶ ಆಲ್ವೇಸ್ ವಿಲ್ ಬಿ ಸ್ಪೆಷಲ್ ಫಾರ್ ಮೀ. ಮನೋಣ್ಣನ ಈ ಲಾಟ್ ಆಫ್ ಸಿಮಿಲಾರಿಟೀಸ್ ಉಪ್ಪುಂಡು ಮತ್ತು ಈ ಸಿಚುವೇಶನ್ ಅವರು ತಮಿಳ್ದ ಫೀಲ್ ಬಂಡರ್ ಏನು ಲೆಕ್ಕೋಡು ಇದು ಓಮಲ್ಲಿಗೆ ಆವಡು ಪೂತ ಪುದಾರುಂಡು ಬೊಕ್ಕ ಒಂದು ವಾಲ್ ದಿಸ್ ಅ ವಾಲ್ಸ್ ಪನ್ಪೇರು 3-4 ಉಪ್ಪುನ ಸೇವಂತಿ ಆವಡು ಮಲಗು ಮಲಗು ಆವಡು ಈ ರೌಂಡ್ದ ಹಿಡ್ದು ಬೊಕ್ಕ ಓಮಲ್ಲಿಗೆ ದಿಸ್ ಬಿಲಾಂಗ್ಸ್ ಟು ದ ಒಂಜಿ ಪ್ಯಾಟರ್ನ್. ಐ ಥಿಂಕ್ ಹೀ ಈಸ್ ಅ ಸ್ಪೆಷಲಿಸ್ಟ್ ಆಫ್ ದ್ಯಾಟ್ ಪ್ಯಾಟರ್ನ್. ಒಂಜಿ ಪ್ಯಾಟರ್ನ್ ಉಂಡು ಆ ಪ್ಯಾಟರ್ನ್ ಐ ಥಿಂಕ್ ಹೀ ಈಸ್ ಅ ಕಿಂಗ್. 3-4 ಅದಕ್ಕೆ ಹೈಯೆಸ್ಟ್ ಅಮೌಂಟ್ ಆಫ್ ಹಿಟ್ಸ್ ಬಿಗ್ ಹಿಟ್ಸ್ ಮನ ಅಣ್ಣೆ ಕೊಡ್ತೀನಿ. ಸೊ coming back to the performance of this song, Vinush ಯಾನು ಕಾಂಡ ಬಂದಾಗ ಐ ಥಿಂಕ್ ಒಂದು ರಿಹರ್ಸಲ್ ಅವನು ಯಾನ್ ಮೆಲ್ಲ ಪಿದಾಡ್ಕಿ ಅನ್ನೋದು ಏರೆಂದು ವೆದರ್ ಇಟ್ಸ್ ವಿನುಷ ಹಿಂಗೆ ಇಟ್ಟು ಗೊತ್ತಿಜ್ಜಿ ಏರ್ ಬಂದೊಂದಿಜ್ಜು ಗೊತ್ತಿಜ್ಜಿ ಆಕ್ಚುಲಿ ಎರೆಗೆಲ್ಲ ಗೊತ್ತಿಜ್ಜಿ ಬಂಡರು ಬತ್ತಿ ಬೇಕು ಹೊತ್ತು ಯು ಆರ್ ಸಿಂಗಿಂಗ್ ಅಂದ ಇಸ್ ಫ್ಯಾಬ್ಯುಲಸ್ ವೆರಿ ಗುಡ್. ಥ್ಯಾಂಕ್ ಯು. ಒಂಜಿ ಐ ಥಿಂಕ್ ವಿನುಷ್ ಈಸ್ ಗೆಟಿಂಗ್ ಕಾನ್ಫಿಡೆಂಟ್ ಡೇ ಬೈ ಡೇ ಅನ್ನೋ ತೋಜೊಂದುಂಡು. ಹೌದು. ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸ್ಟಾರ್ಟಿಂಗ್ ನೀವು ನಿಂತ್ಕೊಂಡಾಗ ವಿ ಕುಡ್ ಯು ದಟ್ ಒಂದು ಥರ ನರ್ವಸ್ನೆಸ್ ಫೀಲ್ ಆಗ್ತಾ ಇತ್ತು. ನಾವು ಯು ಆರ್ ಮೋರ್ ಕಾನ್ಫಿಡೆಂಟ್ ಆನ್ ಸ್ಟೇಜ್. ಎಲ್ಲಕ್ಕಿಂತ ನನಗೆ ಇಷ್ಟ ಆಗಿದ್ದು ಫಸ್ಟ್ ಟೈಮ್ ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ಗಿಂತ ಯೂಸೇಜ್ ಆಫ್ ಮೈಕ್ ಆ್ಯಸ್ ಇಂಪ್ರೂವ್ಡ್ ಎ ಲಾಟ್. ಈಗ ರೆಕಾರ್ಡಿಂಗ್ ಎಲ್ಲ ಕಂಪ್ರೆಷನ್ಸ್ ಆ್ಯಂಡ್ ಕಂಪ್ರೆಸರ್ಸ್ ಯೂಸ್ ಮಾಡ್ತೀವಿ, ಬಟ್ ಆನ್ ಸ್ಟೇಜು ತುಂಬ ಕಡೆ ಕಂಪ್ರೆಸರ್ಸ್ ಯೂಸ್ ಆಗಲ್ಲ. ಸೊ ಬೇಸಿಕಲಿ ಪ್ರಾಕ್ಸಿಮಿಟಿ ಮತ್ತು ಈವನ್ ದ ಲೆವೆಲ್ಸ್ ಕಂಟ್ರೋಲ್ ಮಾಡೋದು ನಾವು ಮೈಕ್ ಹಿಡಿಯೋದ್ರಲ್ಲಿ ಇರುತ್ತೆ. ಐ ಥಿಂಕ್ ಐ ನೋಟಿಸ್ಡ್ ಇನ್ ಲಾಟ್ ಆಫ್ ಪ್ಲೇಸಸ್ ಓಕೆ ಯು ಆರ್ ಟ್ರೈಂಗ್ ಟು ಡೂ ದ್ಯಾಟ್. ಐ ಸೆಡ್ ಓಕೆ ಇಟ್ಸ್ ನಾಟ್ ಬ್ಯಾಡ್. ಲಿಟಲ್ ಐ ಆಮ್ ನಾಟ್ ಟೆಲಿಂಗ್ ಪರ್ಫೆಕ್ಟ್ ಇದೆ ಅಂತ ಅಲ್ಲ, ಬಟ್ ಇಟ್ ವಾಸ್ ಅ ರಿಯಲಿ ಗುಡ್ ಟ್ರೈ. ಥ್ಯಾಂಕ್ ಯು ಸರ್. ಅದೊಂದು. ಆಮೇಲೆ ಅಫ್ಕೋರ್ಸ್ ರೆಂಡರಿಂಗಲ್ಲಿ ನೀನು ಇಂಪ್ರೂವ್ ಆಗ್ಬೋದು, ಅದರ್ವೈಸ್ ಪಿಚ್ಚಿಂಗ್ ಎವ್ರಿಥಿಂಗ್ ವಾಸ್ ಮೈನರ್ ಮಿಸ್ಟೇಕ್ಸ್ ಇತ್ತು. ಇಲ್ಲ ಅನ್ನೋರಿಗೆ ನೋಬಡಿ ಕ್ಯಾನ್ ಬಿ ಪರ್ಫೆಕ್ಟ್ ಫರ್ಗೆಟ್. ಯಾರು ಬಂದು ತಪ್ಪು ಹಿಡಿತೀವಿ ನಾವು. ಯಾರನ್ನ ಸಿಂಗರ್ ಬಂದರೂ ತಪ್ಪು ಹಿಡಿಬೋದು. ಯಾಕಂದ್ರೆ 5 ನಿಮಿಷ ಪರ್ಫೆಕ್ಟಾಗಿ ಯಾರು ಹಾಡೋಕ್ಕಾಗಲ್ಲ. ಯು ಹ್ಯಾವ್ ಡನ್ ಸಣ್ಣ ಮಿಸ್ಟೇಕ್ಸ್ ಇದೆ, ವೆರಿ ಸ್ಮಾಲ್ ಮಿಸ್ಟೇಕ್ಸ್, ಮೈನರ್ ಬಟ್ ಫಾರ್ ದಿಸ್ ಸ್ಟೇಜ್ ಇಟ್ಸ್ ಮೋರ್ ದೆನ್ ಇನಫ್. ರೆಂಡಿಷನ್ ಐ ಥಿಂಕ್ ಯು ಕ್ಯಾನ್, ಯಾಕಂದರೆ ಮೇಕಿಂಗ್ ದ ಸೌಂಡ್ ಮೋರ್ ನೈಸರ್. ಆ ಸೌಂಡನ್ನು ಹೆಂಗೆ ಅದನ್ನು ಇಂಪ್ರೂವೈಸ್ ಮಾಡೋದನ್ನು ನೆಕ್ಸ್ಟ್ ಸ್ಟೇಜ್ ಸಿಂಗಿಂಗು ಅದೊಂದು ಐ ಥಿಂಕ್ ವರ್ಕ್ ಮಾಡಬೇಕು. ಅದರ್ವೈಸ್ ಯು ಆರ್ ರಿಯಲಿ ಐ ಆಮ್ ಹ್ಯಾಪಿ. ಏನಂದರೆ ಗ್ರೋತ್ ನೋಡೋಕೆ ಖುಷಿ ಆಗುತ್ತೆ ನಮ್ಮ ಕಾಂಪಿಟೇಷನಲ್ಲಿ. ಈಗ ನಾವು ಬಂದು ಕೂತ್ಕೋತೀವಿ, ಇದು ನಮಗೂ ಟೈಮ್ ವೇಸ್ಟ್ ಮಾಡೋದಲ್ಲ, ನಮ್ಮಿಂದ ಇನ್ನೊಬ್ಬ ಬೆನಿಫಿಟ್ ಆಗಬೇಕು. ಐ ಥಿಂಕ್ ಯು ಆರ್ ರಿಯಲಿ ಟೇಕಿಂಗ್ ದ ಬೆನಿಫಿಟ್ ಆ್ಯಂಡ್ ಐ ಆಮ್ ಹ್ಯಾಪಿ ದ ವೇ ಯು ಆರ್ ಪ್ರೋಗ್ರೆಸಿಂಗ್. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಸೊ ವಿನುಷ್, ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಬೆಟರ್ ಸಿಂಗಿಂಗ್ ಆ್ಯಂಡ್ ಲುಕಿಂಗ್ ಈವನ್ ಮೋರ್ ಬೆಟರ್. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಕ್ಲೋದಿಂಗ್ ಶಾಪಿಂಗ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ವಾ? ಫುಲ್ ಹೈಟ್ 6 feet ಹೈಟ್ ಎಲ್ಲ ಸ್ಟಿಚ್ ಮಾಡಿಸೋದು, ಎಲ್ಲ ಸ್ಟಿಚ್ ಮಾಡಿಸಿದ್ದು ಕರೆಕ್ಟ್. ಎಲ್ಲಾದ್ರೂ ಪ್ರಾಬ್ಲಮ್ ಅನಿಸಿದ್ರೆ ನೀವು ರಾಯಲ್ ಗ್ರೂಮಿಗೆ ಹೋಗಿ, ನೀವು ಬೇಕಾಗಿದ್ದ ಫಿಟ್ಟಿಂಗ್ ಬೇಕಾಗಿದ್ದ ಸ್ಟೈಲ್ ಸೂಪರ್ ಆಗಿ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ನಮ್ಮ ಸ್ಪಾನ್ಸರ್ಸ್ ಕೂಡ ಆಗಿದ್ದಾರೆ. ಅವರ ಔಟ್ಲೆಟಲ್ಲಿ ಆಲ್ ವೆಡ್ಡಿಂಗ್ ಕಲೆಕ್ಷನ್ಸ್, ಅಂದರೆ ಸ್ಟೇಜ್ ಮೇಲೆ ಬರಬೇಕಾದ್ರೆ ಟಿಂಚಾಕ್ ಆಗಿ ಬರಬೇಕಲ್ಲ. ಈಗ ಅಳಕ ಮೇಡಮ್ ಅವ್ರು ಮದುವೆ ಆದ ತಾವು ಕೂಡ ಸಂದೀಪ್ ಅವ್ರದ್ದು ಶಾಪಿಂಗ್ ಎಲ್ಲ ಅಲ್ಲೇ ಆಗಿದ್ದಲ್ವಾ? ಕರೆಕ್ಟ್. ರಾಯಲ್ ಗ್ರೂಮ್ ಇಟ್ಸ್ ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ಶಾಪಿಂಗ್. ಓಕೆ, ಟ್ರೈ ಮಾಡ್ತೀನಿ. ಅಳಕ ಮೇಡಮ್ ಅಂತ ಹೇಳಿದ ತಕ್ಷಣ ನಿಮ್ಮ ತಾಯಿಯವರು ಬಂದಿದ್ದಾರೆ ಇವತ್ತು. ಹೌದು.
ಅವರಿಗೆ ಒಂದು ಆಸೆ ಇದೆ, ಈ ವೇದಿಕೆ ಮೇಲೆ ಬಂದು ಆ ಆಸೆಯನ್ನು ಈಡೇರಿಸ್ಬೇಕಂತ ಕೇಳ್ಕೊಳ್ತಾ ಇದೆ. ಮೊದಲಾಗಿ ವಿನುಷ್ ಅವರ ತಾಯಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ, ನಿಮ್ಮ ಹೆಸರು? ಉಷಾ ಮೇಡಮ್ ಅವರು. ಅವ್ರಿಗೆ ತುಂಬ ಆಸೆ ಇದೆ. ಅಲಕ ಮೇಡಮ್ ಅವರ ಮದುವೆ ಈಗ ತಾನೇ ಆಗಿದೆ. ಅವರನ್ನ ವೇದಿಕೆಗೆ ಕರೆಸಿ ಅವರನ್ನ ಹೂಗುಚ್ಛ ಕೊಟ್ಟು ಗೌರವಿಸಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ ವಿನುಷ್ ಅವರ ತಾಯಿ. ಅಲಕ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. Wish you happy married life. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಫೋಟೋಗ್ರಾಫ್ ಒಟ್ಟಿಗೆ ಪ್ಲೀಸ್. ಎಸ್. 9 ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಹೀಲ್ಸ್ ಎಷ್ಟು ಹಾಕೊಂಡಿದ್ದೀರಾ? ವಿನುಷ್ 6 ಫೀಟ್ ಹೈಟ್ ಇದ್ರೆ ನಿಮ್ಮಲ್ಲಿ 2 ಫೀಟ್ ಇದೆ. ಅದ್ರ ಜೊತೆಗೆ ಇಷ್ಟು. प्लीज गौर से देखो इन दो, एक जज और एक पार्टिसिपेंट. संदीप is also 6. Oh my god, oh my god. ಅಲಕ ಒಂದು ಪ್ರಾಮಿಸ್, ಫೈನಲ್ಸಿಗೆ ಸಂದೀಪ್ ಅವ್ರ ಜೊತೆಗೆ ಬರಬೇಕು, ಇಬ್ಬರನ್ನ ಒಟ್ಟಿಗೆ ವೇದಿಕೆ ಮೇಲೆ ನೋಡಬೇಕು ಅಂತ ನನ್ನದು ಮಾತ್ರ ಅಲ್ಲ, ನಮ್ಮ ಕರಾವಳಿ ಕರ್ನಾಟಕದ ಎಲ್ಲ ವೀಕ್ಷಕರ ಆಸೆ. ಪ್ಲೀಸ್ ಈಡೇರಿಸ್ತೀರಲ್ಲ? One condition. Yes. One condition. ಒಂದು ಸ್ಟೂಲ್ ಅಡ್ಜಸ್ಟ್ ಮಾಡಿರಿ ಅದಕ್ಕೆ ಒಂದು 3 ಫೀಟ್ ಇದು. ಓಕೆ ರೈಟ್, ಥ್ಯಾಂಕ್ ಯು ಸೋ ಮಚ್. ಅದರ ಮೊದಲು ಒಂಚೂರು ಗ್ರಾಫ್ ಇದು ವಿತ್ ಹೀಲ್ಸ್, ವಿದೌಟ್ ಹೀಲ್ಸ್ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಹಿಂದ್ಗಡೆ ಅವ್ರಿಗೆ ಕೊಡ್ತೀರಾ? ಥ್ಯಾಂಕ್ ಯು. ಓಕೆ ವಿನುಷ್, ದಿಸ್ ಇಸ್ ಫಾರ್ ಅ ಲವ್ಲಿ ಸಿಂಗಿಂಗ್. ಥ್ಯಾಂಕ್ ಯು. ಜಡ್ಜ್ ಥ್ರೂ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಒಂದೇ ಜಿಲ್ಲೆಯಿಂದ 5 ಬ್ಯಾಂಕ್ಗಳನ್ನ ಕೊಟ್ಟಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶಕ್ಕೆ. ಹಾಗೆ ಒಂದೇ ಜಿಲ್ಲೆ 5 ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕೊಟ್ಟಿದೆ. ಇನ್ನೂ ಬರ್ಬೋದು. ಅಂದರೆ ಒಂದು ಸಣ್ಣ ಜಿಲ್ಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. Welcome back after a short break. Kane Properties presents ನಮ್ಮ ಸೂಪರ್ ಸಿಂಗರ್ powered by Citadel Developers ಹಾಗೂ ಮಲೈಕಾ ದ ಸಾರಿ ಶಾಪ್. ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ನೆರವನ್ನ ನೀಡಿದ್ದಾರೆ ರಾಯಲ್ ಗ್ರೂಮ್, TNC ಬ್ರಾಂಡೆಡ್ ಕ್ಲೋದಿಂಗ್, ಮೆಡ್ಫಾಸ್ಟ್ ಸಿರಮಿಕ್ಸ್ ಮಂಗಳೂರು, ಉಷಾ ಜುವೆಲ್ಲರ್ಸ್ BC ರೋಡು, ಕಾರ್ತಿಕ್ ರೂಫಿಂಗ್ ಬ್ಯಾಂಗ್ಳೂರ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಎನರ್ಜೆಟಿಕ್ ಪರ್ಫಾರ್ಮರ್, ಲವ್ಲಿ ಸಿಂಗರ್ ಅಂಡ್ ಬ್ಯೂಟಿಫುಲ್ ಸ್ಮೈಲ್ ಮಿಸ್ ಚೇತನಾ ಫ್ರಮ್ ಮ್ಯಾಂಗ್ಳೂರ್. ಕುಸುಮವಾಲೆ ಕೇಳಿ ಕುಸುಮವಾಲೆ, ಅಲ್ಲಿ ಸೇರುವುದು ಮೇಳ ಮೈನ ಕೋಗಿಲೆ ಗಿಳಿ, ಇಲ್ಲಿ ಹಾಕುತ್ತಿದೆ ತಾಳ ಚರಿಯ ನೀರಿನ ಹನಿ, ಚಂ ತನನ ಚಂ 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 ತನನ ಚಂ 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 ತನನ ಚಂ 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 ತನನ ಚಂ ಚಂ. ಓ ಕುಸುಮ ಬಾಲೆ ಕೇಳಿ ಕುಸುಮ ಬಾಲೆ, ಅಲ್ಲಿ ಸೇರುವುದು ಮೇಳ ಮೈನ ಕೋಗಿಲೆ ಗಿಳಿ, ಇಲ್ಲಿ ಹಾಕುತ್ತಿದೆ ತಾಳ ಚರಿಯ ನೀರಿನ ಹನಿ, ಚಂ ತನನ ಚಂ 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 ತನನ ಚಂ 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 ತನನ ಚಂ 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 ತನನ ಚಂ ಚಂ.
ಚಂ 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 ತನನ ಚಂ 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 ತನನ ಚಂ ಚಂ. ಒಂದೇ ಜಿಲ್ಲೆಯಿಂದ 5 ಬ್ಯಾಂಕ್ಗಳನ್ನ ಕೊಟ್ಟಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶಕ್ಕೆ. ಹಾಗೆ ಒಂದೇ ಜಿಲ್ಲೆ 5 ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕೊಟ್ಟಿದೆ. ಇನ್ನೂ ಬರ್ಬೋದು. ಅಂದರೆ ಒಂದು ಸಣ್ಣ ಜಿಲ್ಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಚೇತನ, ಪ್ರಿಟಿ ಪಿಂಕ್ ಪ್ರಿನ್ಸಸ್ ತರ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಷ್ಟೇ ಚೆನ್ನಾಗಿ ಹಾಡು ಹಾಡಿದ್ದೀರಾ, ಅಷ್ಟೇ ಸುಂದರವಾದಂಥ ಹಾಡನ್ನು ಆಯ್ಕೆ ಮಾಡಿದ್ದೀರಾ. ವಿ ಮನೋಹರ್ ಸರ್ನವರ ಒಂದು ಉತ್ತಮವಾದಂಥ ಕಾಂಪೋಸಿಷನ್. ಇದನ್ನು ಚೂಸ್ ಮಾಡಲಿಕ್ಕೆ ಏನಾದರೂ ಚೆನ್ನಾಗಿರೋಂಥ ಒಂದು ರೀಸನ್ ಇದೆಯಾ? ಲತಾ ಹಂಸಲೇಖ ಅವ್ರು ನನ್ನ ಫೇವ್ರೆಟ್ ಸಿಂಗರ್. ಓಕೆ, ಸೊ ಅವರ ಹಾಡು ಇತ್ತು, ಸೊ ಚೂಸ್ ಮಾಡಿದೆ. ಚೂಸ್ ಮಾಡಿದ್ರಿ. ಆಪ್ಷನ್ ಇಟ್ಟಿದ್ರಾ? ವಿ ಮನೋಹರ್ ಸರ್ನ ಸಾಂಗ್ ಇದ್ರೆ ಇದು ಅಥವಾ ಇದು? Was there like 2 options or straight iday song When I was browsing through the song, I first came across this song and I loved it. That's it. That's it. Love at first sight. Ashte. Okay, let's see how your singing has come. Right, judges. Kittu sir, hege anistu Chetna avara singing? ಹಲೋ ಚೇತನ. I'm fine, sir. ಹವಯ್ಯು ಅಂತ ಹೇಳಲೇ ಇಲ್ಲ ನಾನು. ಹಲೋ ಚೇತನ ಅಂದರೆ ಹಾಡಿನಲ್ಲೇ ತೇಲಾಡ್ತಾ ಇದ್ದೀರಲ್ವಾ? ಎಲ್ಲರೂ ತೇಲಾಡಿದರು. ಗುಡ್ ಸಿಂಗಿಂಗ್. ಐ ಪರ್ಸ್ನಲಿ ಎಂಜಾಯ್ಡ್ ದಿಸ್ ಸಿಂಗಿಂಗ್. ಅ ಪರ್ಫೆಕ್ಟ್ ಪಿಚ್ಚಿಂಗ್. ಎಲ್ಲಿ ಕೂಡ ಪಿಚ್ ಔಟ್ ಆಗಿರೋ ಥರ ಇರಲಿಲ್ಲ. ಹಾಡಲ್ಲಿ ನೀವು ಕೂಡ ತೇಲಾಡ್ತಾ ಇದ್ರಿ, ಇಲ್ಲಿರುವವರು ಕೂಡ ತೇಲಾಡ್ತಾ ಇದ್ರು, ಆಡಿಯನ್ಸ್ ಕೂಡ ತೇಲಾಡ್ತಾ ಇದ್ರು. ಎಲ್ಲಿ ಹೋಗುತ್ತಿದೆ ಅನ್ನೋ ವರ್ಡ್ ಫಸ್ಟ್ ಪಲ್ಲವಿನಲ್ಲಿ ಸ್ವಲ್ಪ ಶೇಕ್ ಆಯ್ತಲ್ಲಿ. ಆ್ಯಂಡ್ ಅ ಪರ್ಫೆಕ್ಟ್ ವಾಯ್ಸ್. ಅಗೇನ್ ಯು ಆರ್ ಬಾರ್ನ್ ಟ್ಯಾಲೆಂಟೆಡ್. ಎಫರ್ಟ್ ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಇದ್ರೂ ಸಾಕು ಅಲ್ವಾ? ಇಡೀ ಹಾಡಿನಲ್ಲಿ ಅದ್ಭುತವಾದಂಥ ಕಾಂಪೊಸಿಷನ್, ಅಲ್ಟಿಮೇಟ್ ಕಾಂಪೊಸಿಷನ್. ಮನೋಹರ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಇಟ್ಸ್ ಎ ಬ್ಯೂಟಿಫುಲ್ ಸಾಂಗ್. ಆ ಪಲ್ಲವಿಯಿಂದ ಚರಣ ಆಗಿ ಇನ್ನೊಂದು ಚರಣ ಆಗಿ ಕೊನೆ ತನಕ ಬಂದರೂ ಕೂಡ ಎಲ್ಲೂ ಕೂಡ ಡಿಸ್ಟ್ರಾಕ್ಟ್ ಆಗಲ್ಲ ಮೈಂಡ್. ಇಟ್ಸ್ ಅಲ್ಟಿಮೇಟ್ ಕಾಂಪೊಸಿಷನ್ ಸರ್. ಸೋ ಬ್ಯೂಟಿಫುಲ್. ಅದರಲ್ಲಿ ಲಾ ಲ ಲ ಲ ಲ ಲ ಅಂತ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ ನೀವು. ಚಿಕ್ಕ ಚಿಕ್ಕ ಪಲ್ಕ್ಸ್ಗಳಿದೆ ಅಲ್ಲಿ. ನೋ ಚಮ್ ಚಂದನ ದನ್ನ ಅಂತ ಇದೆಯಲ್ಲ. ಸೊ ದಟ್ ವಾಸ್ ಬ್ಯೂಟಿಫುಲ್ ಫ್ರೇಸ್. ಈವನ್ 3 ಸತಿ ಬಂದಾಗಲೂ ಕೂಡ ಚೆನ್ನಾಗಿತ್ತು ಅದು. ಚರಣಂ 1
ಅದರಲ್ಲಿ 2ನೇ ಲೈನ್ ಸೇರಿ ಕೇಳಿದವು ಅಂತ ಏನೋ ಒಂದು ವರ್ಡ್ ಬರ್ತಾವಲ್ಲ, ಆ ಒಂದು ಲೈನಲ್ಲಿ ಓಪನಿಂಗ್ ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಅದು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದು ನಾವೇನಂದರೆ ಅದೇ ಕೆಲಸ ನಮ್ಮದು, ತಪ್ಪನ್ನು ಹುಡ್ಕೋದು. ಅದು ಸಿಗುತ್ತೆ, ಅದು ಹುಡುಕಿದ್ರೆ ಸಿಗುತ್ತೆ. ಸೊ ಐ ಫೌಂಡ್ ಇಟ್. ಓವರಾಲ್ ಸಾಂಗಲ್ಲಿ ವರ್ಡ್ಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು. ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಳ್ಳಿ. ಬಿಕಾಸ್ ಒರಿಜಿನಲ್ ಸಿಂಗರ್ಸಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ನೀವು. ಯು ಆರ್ ಆಲ್ಸೋ ಟ್ಯಾಲೆಂಟೆಡ್ ಆ್ಯಂಡ್ ಪರ್ಫೆಕ್ಟ್ ಸಿಂಗರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಅ ಯುನೀಕ್ ವಾಯ್ಸ್ ಯು ಹ್ಯಾವ್ ಗಾಟ್. ದಟ್ಸ್ ಆಲ್. ಆದಷ್ಟು ಅವಕಾಶಗಳು ಮುಂದೆ ಸಿಗ್ತಾ ಇರಲಿ ನಿಮಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟು ಸರ್. ಗೋ ಟು ಮನೋಹರ್ ಸರ್. ಅವ್ರದ್ದೇ ಹಾಡು, ಅದನ್ನು ಯಾವ ರೀತಿಯಿಂದ ನೀವು ಹಾಡಿದ್ದೀರಾ, ಅದನ್ನು ರಚನೆ ಮಾಡುವಾಗ ಅವರಿಗೆ ಏನು ನೆನಪುಗಳು ಬರ್ತಾ ಇದೆ ಅಂತ ಕೇಳೋಣ. ಪಿ ಮನೋಹರ್ ಸರ್ ಪ್ಲೀಸ್. ಮತ್ತು ಅದೇ ಇದು ನೆನಪುಗಳು ಏನಂತಂದರೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಆಲ್ಬಮ್ ಮಾಡಿದ್ದು, ಓ ಕುಸುಮ ಬಾಲೆ ಅಂತ ಅದರ ಹೆಸರು. ಆವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗುವ ಯಾವುದೇ ಒಂದು ಆಸೆ ಕಲ್ಪನೆ ನನಗಿರಲಿಲ್ಲ. ಗುರು ಕಿರಣ್ ಅವರು ಒಂದು ಆಲ್ಬಮ್ ಮಾಡಿದರು. ಅವರು ಮಾಡಿದ್ರಲ್ಲ, ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಾನು ಏನೇನು ಮಾಡಬೇಕು ಹೇಗೆಲ್ಲ ಅಂತ ಕೇಳ್ಕೊಂಡಿದ್ದೆ ಆ ಟೈಮಲ್ಲಿ. ಅದನ್ನು ನನಗೆ ನಾನು ಮತ್ತು ಎಲ್ ಎನ್ ಶಾಸ್ತ್ರಿ, ಸಿಂಗರ್ ಗೊತ್ತಲ್ಲ ಎಲ್ ಎನ್ ಶಾಸ್ತ್ರಿ ಅಂತ, ನಾವಿಬ್ಬರು ಹಂಸಲೇಖ ಸರ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ವಿ. ಎಲ್ ಎನ್ ಶಾಸ್ತ್ರಿ ಟ್ರ್ಯಾಕ್ ಸಿಂಗರು. ಒಂದು ದಿವಸ ಶಾಸ್ತ್ರಿ ನನ್ನ ಹತ್ರ ಕೇಳಿದ್ರು, ಮನೋಹರ್ ನಾವೊಂದು ಆಲ್ಬಮ್ ಮಾಡೋಣ, ನನ್ನನ್ನು ನಾನು ಪ್ರಮೋಟ್ ಮಾಡಬೇಕು ಅಂತ. ಆಯಿತು ಮಾಡೋಣ. ನಾನು ಟ್ಯೂನು ಲಿರಿಕ್ಸು ನಾನು ಬರಿತೀನಿ, ಲಿರಿಕ್ಸು ಟ್ಯೂನ್ ಮಾಡ್ತೀನಿ ನಾನು. ಮತ್ತು ಹೇಗೋ ಎಲ್ಲ ಫ್ರೆಂಡ್ಸ್ ಇದ್ದಾರಲ್ಲ, ಸಾಧು ಕೋಕಿಲ, ಲಯೇಂದ್ರ, ಆವಾಗ ಒಬ್ಬರು ಮುರಳಿ ಅಂತ ಒಬ್ಬರು ಫ್ಲೂಟಿಸ್ಟ್ ಇದ್ದರು ಬೆಂಗಳೂರಲ್ಲಿ, ಏಕೈಕ ಫ್ಲೂಟಿಸ್ಟ್ ಅವರೊಬ್ಬರೇ. ಎಲ್ಲ ಯಾರೇ ಭಕ್ತಿಗೀತೆ ಮಾಡಲಿ, ಭಾವಗೀತೆ ಮಾಡಲಿ, ಜನಪದ ಗೀತೆ ಮಾಡಲಿ, ಮುರಳಿ ಏಕೈಕ ಫ್ಲೂಟಿಸ್ಟು. ಸೊ ಅವರಿದ್ದರು. ಹೀಗೆ ಇವರೆಲ್ಲ ಸ್ನೇಹಿತರಾಗಿದ್ದರು. ಹೀಗಾಗಿ ನಾನು ಬೆಂಗಳೂರಲ್ಲಿ ಒಂದು ಹನುಮಂತ ನಗರದಲ್ಲಿ ಒಂದು ದೇವಸ್ಥಾನ ಇದೆ, ರಾಮ ಮತ್ತು ಆಂಜನೇಯ ಹಗ್ ಮಾಡಿರೋದು, ತಪ್ಪಿಕೊಂಡು ಇರುವಂಥ. ಅಲ್ಲಿ ಅವಾಗ ಏನು ಜನ ಬರ್ತಿರ್ಲಿಲ್ಲ, ಗುಡ್ಡೆ ಬೆಟ್ಟ. ಅಲ್ಲಿ ನಾನು ಶಾಸ್ತ್ರಿ ಕೂತ್ಕೊಂಡು ಒಂದು ಪ್ಯಾಡ್ ಇಟ್ಕೊಂಡು ನಾನು ಟ್ಯೂನ್ ಮಾಡಿದೆ. ಒಂದು ಕ್ಯಾಸೆಟ್, ಇದು ಟೇಪ್ ರೆಕಾರ್ಡ್ರಲ್ಲಿ ಟ್ಯೂನ್ ಮಾಡ್ತಾ ಹೋಗೋದು, ಮತ್ತು ಆ ಟ್ಯೂನಿಗೆ ಬರಿತಾ ಹೋಗೋದು ಎಲ್ಲ ಆಯಿತು. ಸಾಂಗ್ ರೆಕಾರ್ಡಿಂಗಿಗೆ ಬುಕ್ ಮಾಡಿದ್ವಿ ಹನುಮಂತ ನಗರದಲ್ಲಿ. ಸಾಧು ಕೋಕಿಲ ಅವರಿಗೆ ಜವಾಬ್ದಾರಿ ಒಪ್ಪಿಸಿದ್ವಿ. ಸಾಧು ಕೋಕಿಲ ಅವರು ಈ ಟೀಮಿಗೆಲ್ಲ ಕರೆಸಿ ಬೆಳಿಗ್ಗೆಯಿಂದ ಒಂದು ಶುರು ಮಾಡುವಾಗಲೇ ಒಂದು 11 ಗಂಟೆ ಆಗಿತ್ತು. ಆಮೇಲೆ ಅದು ಮುಗಿದಾಗ ಒಂದು 3-3:30. ನನಗೆ ಒಂದು ಹಾಡೇ ಇಷ್ಟು, ಇನ್ನೂ 7 ಸಾಂಗ್ಸ್ ಇದೆಯಲ್ಲ, ಒಟ್ಟು 8 ಹಾಡು ಆಗಬೇಕು. ಆಮೇಲೆ ಯಾವ ಸ್ಪೀಡಲ್ಲಿ ಅದು ಹೆಂಗೋ ಮಾಡಿ ಒಂದು 11 ಗಂಟೆ ಒಳಗೆ 8 ಹಾಡು ಮುಗಿಸಿದರು ಸಾಧು ಕೋಕಿಲ ಅವರು. ಅದರಲ್ಲಿ ಇದರಲ್ಲೆಲ್ಲ ಫ್ಲೂಟು ಎಲ್ಲ ಒಂದು ಚೂರು ನಾನು ಟ್ಯೂನ್, ಅವಾಗ ಎಲ್ಲ ನನಗೇನು ಸ್ವರ ಗೊತ್ತಿರಲಿಲ್ಲ, ಸ್ವರ ಜ್ಞಾನವೇ ಇರಲಿಲ್ಲ, ಸಂಗೀತ ಗೊತ್ತಿರಲಿಲ್ಲ, ಬಟ್ ಟ್ಯೂನ್ ಬರ್ತಾಯಿತ್ತು. ತಾರರಾರ ತಾರ ತಾರರಾರ, ಅದು ಅಲ್ಲೆಲ್ಲ ತೂರು ಈ ಥರ ಬರಬೇಕು ಫ್ಲೂಟು. ಈಗೆಲ್ಲ ಹೇಳ್ತಿದ್ದೆ ಅಷ್ಟೇ ವಿನಃ ಅದು ಇಂಥ ಸ್ವರದಲ್ಲಿ ಬರಬೇಕು ಅಂತ ನಾನು ಹೇಳ್ತಿರ್ಲಿಲ್ಲ, ನನಗೆ ಯಾಕಂದರೆ ಗೊತ್ತಿರಲಿಲ್ಲ. ಈ ಸಾಧುವರು ಸ್ವರದಲ್ಲಿ, ನಾನು ಹೇಳೋದನ್ನೆಲ್ಲ ಸಾಧು ಸ್ವರದಲ್ಲಿ ಬರಿತಾಯಿದ್ರು. ನಮ್ಮ ಹತ್ರ ಒಂದು ಹಾರ್ಮೋನಿಯಂ ಇತ್ತು ಮನೆಯಲ್ಲಿ. ಆ ಹಾರ್ಮೋನಿಯಂ ನಾವೇನು ಮಾಡಿದ್ವಿ ಅಂದರೆ, ಫಸ್ಟಿಂದ ಸರಿ ಗಮ ಪದ ನಿಸ ಸರಿ ಗಮ ಪದ ನಿಸ ಬರ್ಕೊಂಡು, ಬಟ್ ಅದು ಅಲ್ಲ, ಅದು ರಾಂಗ್. ಅದು ಎಲ್ಲಿಂದಲೂ ಶುರು ಮಾಡ್ಬೋದು. ಆದರೆ ನಮಗೆ ನಮ್ಮ ಲೆಕ್ಕಾಚಾರದಲ್ಲಿ ನಮ್ಮ ಸ್ವರಗಳೇ ಬೇರೆ, ಸಾಧು ಬೇರೆ ಬರಿತಾ ಇದ್ದಾರಲ್ಲ, ಸಾಧು ಕೋಕಿಲ ನಮಗೇನೋ ಮೋಸ ಮಾಡ್ತಾ ಇದ್ದಾರೆ ಅಂತ ನಾವು. ಆಮೇಲೆ 1 ವರ್ಷ ಆದಮೇಲೆ ಗೊತ್ತಾಯಿತು ಅದು ಸರಿ, ನಮ್ಮದು ತಪ್ಪು ಅಂತ. ಸೊ ಸಾಧು ಅವರು ಸ್ವರಗಳೆಲ್ಲ ಕರೆಕ್ಟಾಗಿ ಬರೆಸಿ ಎಲ್ಲ ಇದನ್ನು ರೆಕಾರ್ಡ್ ಮಾಡಿ ಕೊಟ್ಟರು. ಯಾರ್ಯಾರು ಹಾಡೋದು, ಶಾಸ್ತ್ರಿ ಅವರಿಗೆ ಎಲ್ಲ ಹಾಡು ಅವರೇ ಹಾಡಬೇಕು ಅಂತ ಸ್ವಲ್ಪ ಅವ್ರಿಗೆ ಅಳುಕಿತ್ತು. ಒಂದು ಕೆಲಸ ಮಾಡೋಣ, 4 ಹಾಡು ನಾನು ಹಾಡ್ತೀನಿ, 2 ಹಾಡು ಹಂಸಲೇಖ ಸರ್, ಇನ್ನೆರಡು ಹಾಡು ಅವರ ಮೇಡಮು ಲತಾ ಹಂಸಲೇಖ ಅವರು ಹಾಡಲಿ ಅಂತ. ಹಾಗೆ ನಾವು ಅವ್ರು ಕೇಳ್ಕೊಂಡಾಗ ಅವರು ಬಂದು ಹಾಡಿದರು. ಸೊ ಈ ಹಾಡನ್ನು ಲತಾ ಮೇಡಮ್ ಹಾಡಿದರು, ಈ ಓ ಕುಸುಮ ಬಾಲೆ ಆಲ್ಬಮನ್ನು. ಇದನ್ನು ಕೇಳಿ, ಇದನ್ನು ನಾನು ಆ ಕ್ಯಾಸೆಟ್ ಅವಾಗ ಟೇಪ್ದು ಕಾಶಿನಾಥ್ ಸರ್ಗೆ ಕೊಟ್ಟೆ, ಉಪೇಂದ್ರ ಅವರಿಗೆ ಕೊಟ್ಟೆ, ಮತ್ತು ಕೆಲವು ನಮ್ಮ ಸರ್ಕಲಲ್ಲಿ ಪಣಿರಾಮಚಂದ್ರ ಅವ್ರಿಗೆ ಕೊಟ್ಟೆ. ಪಣಿರಾಮಚಂದ್ರ ಅವರು ಈ ಹಾಡು ಇಷ್ಟ ಆಗ್ಬಿಟ್ಟು ಗಣೇಶ ಸುಬ್ರಹ್ಮಣ್ಯ ಚಿತ್ರಕ್ಕೆ ಈ ಹಾಡನ್ನು ಅವರು ಬಳಸ್ಕೊಳ್ತೀನಿ ಅಂತಂದರು. ಅವರು ಬಳಸ್ಕೊಂಡ್ರು. ಆ ಚಿತ್ರದಲ್ಲಿ ವಾಣಿ ಜಯರಾಮ್ ಹಾಡಿದರು.
ಆಮೇಲೆ ಇನ್ನೊಂದು ಒಂದು ವಿಚಿತ್ರ ಏನಂತಂದರೆ, ಈ ಗಣೇಶ ಸುಬ್ರಹ್ಮಣ್ಯ ಮಾಡೋ ಟೈಮಲ್ಲಿ ಆ ಫ್ಲೂಟಿಸ್ಟ್ ಮುರಳಿಯವರು ತೀರ್ಕೊಂಡಿದ್ರು. ಈಗ ಇದರಲ್ಲಿ ಸಿಕ್ಕಾಪಟ್ಟೆ ಫ್ಲೂಟು ಅಲ್ಲಲ್ಲಲ್ಲಲ್ಲಲ್ಲೇ ನುಡಿಸಿದ್ದಾರೆ ಅವರು. ಮನೋಧರ್ಮ ನಾನು ಹೇಳಿದ್ದು ಒಂದಷ್ಟು ಬಿಟ್ಟರೆ ಅವರು ಅದಕ್ಕೆ ಸೇರಿಸಿ ನುಡಿಸಿದ್ದಾರೆ. ಈಗ ಮತ್ತೆ ಅದನ್ನೇ ರೆಪ್ಲಿಕಾ ಅದನ್ನೇ ರಿಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಆವಾಗ ಬುಟ್ಟು ಅಂತ ಇವಾಗ ನೀವು ನೋಡಿರ್ತೀರ ಅನೇಕ ಇದರ ಕಾರ್ಯಕ್ರಮದಲ್ಲಿ ನಮ್ಮ ಥರನೇ ಫುಲ್ಲು ಶೈನಿಂಗ್ ಹೆಡ್ ಅವರು ಬುಟ್ಟು ಅವರು ಆಗ ಒರಿಸ್ಸಾದಿಂದ ಬಂದಿದ್ರು, ಬೆಸ್ಟ್ ಫ್ಲೂಟಿಸ್ಟು. ಅವರು ಒಂದೊಂದು ನೋಟ್ಸ್ ಕೂಡ ಬರೆದು ಒಂದೊಂದು ಬಿಟ್ ಕೂಡ ಅದರದ ಸ್ವರ ಬರ್ಕೊಂಡು ಆ ಹಾಡನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಿದ್ವಿ ನಾವು ಗಣೇಶ ಸುಬ್ರಹ್ಮಣ್ಯ ಚಿತ್ರಕ್ಕೋಸ್ಕರ. ಸೊ ಹೀಗೆ ಈ ಒಂದು ಹಾಡಿಂದ, ಈ ಒಂದು ಕ್ಯಾಸೆಟ್ಟಿಂದ, ಓಕಸ್ ಮೊಬೈಲ್ ಕ್ಯಾಸೆಟ್ಟಿಂದ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಒಂದು ಫೌಂಡೇಶನ್ ಸ್ಟೋನ್ ಇದು. ಉತ್ತಮವಾದಂಥ ಹಾಡನ್ನು ಚೂಸ್ ಮಾಡಿ ಇವತ್ತು ಹಾಡಿದ್ದೀರಾ. ಹಾಡಿದ್ದು ಹೇಗೆ ಆಗಿದೆ ಸರ್ ಇವತ್ತು? ನೀವು ಹಾಡಿದ್ದು ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಲವಲವಿಕೆಯಿಂದ ಜೋಶ್ ಅಂದರೆ ನೀವು ಸಾಫ್ಟ್ ಟ್ಯೂನ್, ಆ ಟ್ಯೂನ್ ಏನಿತ್ತೋ ಯಥಾ ಪ್ರಕಾರ ಆಸ್ ಇಟ್ ಈಸ್ ಹಾಡಿದ್ರಿ. ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿದರೆ ಇನ್ನೂ ಚೆನ್ನಾಗಿರೋದು. ಮುಂದಕ್ಕೆ ಬರ್ತಾ ಬರ್ತಾ ನಿಮಗೆ ಅದರ ಅನುಭವ ಆಗುತ್ತೆ. ಹಾಡು ಫಸ್ಟು ಏನಾಗುತ್ತಂದರೆ, ಫಸ್ಟು ಕಲಿಯುವಾಗ ಆ ಹಾಡು ಕಲಿಯೋದಷ್ಟೇ ನಮಗೆ ಕಾನ್ಸಂಟ್ರೇಷನ್ ಇರುತ್ತೆ. ಅದರ ಸ್ವರಗಳು, ಅದರ ಟ್ಯೂನು ಅದಷ್ಟೇ. ಅದಕ್ಕೆ ಎಕ್ಸ್ಪ್ರೆಷನ್ ತುಂಬಿಸೋದು ಯಾವಾಗ ಅಂತಂದರೆ, ಅದು ಯಾವಾಗಂದರೆ ತಂತಿ ಮೇಲೆ ಸರ್ಕಸ್ ಕಲಾವಿದ ಫಸ್ಟ್ ನಡೆಯುವಾಗ ಅವನಿಗೆ ಈ ತಂತಿಯಿಂದ ಬೀಳಬಾರ್ದು, ಬಿದ್ದರೆ ಅವಮಾನ, ಅದರಲ್ಲಿ ತೂಗಿಸ್ಕೊಂಡು ಹೋಗೋದು. ಬರ್ತಾ 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 ಏನಂತಂದರೆ ಅವನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಅವನಿಗೆ ಆಟ ಅದು. ಅದೇ ಥರ ಸಿಂಗಿಂಗ್ ಕೂಡ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಅದರಲ್ಲಿ ಆ ಒಂದು ಭಯ, ಆ ಒಂದು ಅದನ್ನೇ ಟ್ಯೂನನ್ನು ಕರೆಕ್ಟಾಗಿ ಹಾಡಬೇಕು ಅನ್ನೋ ಇದರಲ್ಲಿ ನೀಟಾಗಿ ಹಾಡ್ತಾರೆ. ಹಾಡಿದೆಲ್ಲ ನೀಟಾಗಿದೆ. ಬಟ್ ಎಕ್ಸ್ಪ್ರೆಷನ್ ತುಂಬಬೇಕಾದ್ರೆ ನಿಮಗೆ ತುಂಬ ಅನುಭವ ಆಗಬೇಕು. ಆ ಅನುಭವಗಳು ಮುಂದೆ ಆಗ್ತಾ ಆಗ್ತಾ ಚೆನ್ನಾಗಿ ಹಾಡ್ತೀರಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಮಹಾಗುರುಗಳು, ನಿಮ್ಮ ಗುರುಗಳ ಕಾಂಪೋಸಿಷನ್, ಚೇತನ ಅವರ ಎಕ್ಸಿಕ್ಯೂಷನ್ ಹೇಗೆ ಆಗಿದೆ? ಈ ಸಾಂಗನ್ನು ಮೊದಲು ಕೇಳಿದ ವ್ಯಕ್ತಿಗಳಲ್ಲಿ ನಾನೊಬ್ಬ. ಯಾಕಂದರೆ ರೆಕಾರ್ಡ್ ಆದ ತಕ್ಷಣ ಈ ಸಾಂಗ್ ಕೇಳಿಸಿದ್ದು ನನಗೆ. ಅಂದರೆ ಇವ್ರು ರೆಕಾರ್ಡ್ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಆಗ ಒಂದು ಸಾಂಗ್ ರೆಕಾರ್ಡ್ ಮಾಡೋದಂದರೆ ಅದು ಥ್ರಿಲ್ಲೇ ಬೇರೆ. ಒಂದು 2 ತಿಂಗಳಿಂದ ತಯಾರಿ ನಡೀತಾ ಇರುತ್ತೆ. ಓಕೆ, ನಾವು ರೆಕಾರ್ಡಿಂಗ್ ಮಾಡಬೇಕು ಅಂತ ಇರೋದು ಮ್ಯಾಕ್ಸಿಮಮ್ 2 ದಿವಸ ಕೆಲಸ. ಸ್ಟುಡಿಯೋದಲ್ಲಿ 2 ದಿವಸದಲ್ಲಿ ಮುಗಿಸ್ಲೇಬೇಕು. ಇಲ್ಲಾಂದರೆ ₹100 ಸ್ಟುಡಿಯೋ ಬಾಡಿಗೆ ಇತ್ತು. ದ್ಯಾಟ್ ವಾಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಎಸ್. ಸೊ ಅರವಿಂದಲ್ಲಿ ರೆಕಾರ್ಡ್ ಆಗಿದ್ದಲ್ಲ, ಅರವಿಂದಲ್ಲಿ ರೆಕಾರ್ಡ್ ಆಗಿದ್ದು. ಆ್ಯಂಡ್ ದ್ಯಾಟ್ ವಾಸ್ ಲವ್ಲಿ. ಅಂದರೆ ಒಬ್ಬನ ಹತ್ರ ಏನು ವಿಷಯ ಇದೆ ಒಂದು ಸಾಂಗಲ್ಲಿ ಹೊರಡೆ ಬರುತ್ತೆ ಅದು. ಸಮ ಬಾರ್ನ್ ಟ್ಯಾಲೆಂಟ್ಸ್ ಎಲ್ಲ ದೇವರು ಒಬ್ಬೊಬ್ಬರಿಗೆ ನಾನು ಕಲೆ ಕೊಟ್ಟಿರ್ತಾನೆ ಮೊದಲೇ. ಬೆಳೆಸೋದು ಬಿಡೋದು ಅವ್ರ ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ದ ಫೌಂಡೇಶನ್ ಆಫ್ ಈ ಸಾಂಗ್. ಏನಾದರೂ ಅವರು ಮಾಡ್ತಿಲ್ಲ ಅಂದಿದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಬರ್ತಾ ಇರಲಿಲ್ಲ, ನಾನು ಬರ್ತಾ ಇರಲಿಲ್ಲ. ಸೊ ಈ ಸಾಂಗ್ ಆಗ ಹೇಳಕ್ಕೆ ಚಾನ್ಸ್ ಇಲ್ಲ. ನನಗಿಂತ ಮುಂಚೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದಾಗಿತ್ತು. ಯಾಕಂದರೆ ಅವರು ಮಾಡಿರೋ ಆಲ್ಬಮ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸ್ವಲ್ಪ ಇನ್ನೂ ವೆಸ್ಟರ್ನ್ ಇದರಲ್ಲಿ ಮಾಡಿದ್ರು ಅವರು. ಒಟ್ಟು ಇನ್ನೊಂದು ಹೆಮ್ಮೆಯ ವಿಚಾರ ಏನಂತಂದರೆ, ನಮ್ಮದಿಬ್ಬರದು ಕತೆ ಒಂದೇ ರೀತಿ, ನಾವು ಬಂದ ಇದು ಸ್ಟೈಲ್ ಒಂದೇ ರೀತಿ, ಏನೂ ಗೊತ್ತಿಲ್ಲದೆ ಎಲ್ಲ ಮಾಡಿದ್ದು ಅದು. ಇನ್ನೊಂದೇನಂತಂದರೆ, ನಮ್ಮ ಕರಾವಳಿಯಿಂದ ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಂಡಿಯಾಗೆ 5 ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕರಾವಳಿ ಕೊಟ್ಟಿದೆ. ನಾವಿಬ್ಬರು ಇಲ್ಲೇ ಇದ್ದೀವಿ. ಇದಲ್ಲದೆ ಸಂದೀಪ್ ಚೌಟ ಹಿಂದಿಯಲ್ಲಿ ತುಂಬ ಹೆಸರು ಮಾಡಿದ್ರು, 3 ಆಯಿತಾ. 4ನೇದು ಮಣಿಕಾಂತ್ ಕದ್ರಿ, 5ನೇದು ಗಿರಿಧರ್ ದಿವಾನ್. ಹೀಗೆ 5 ಮಂದಿ ನಾವು ಇದು ಬಂದಿದ್ದೀವಿ. ಇದು ಒಂದೇ ಜಿಲ್ಲೆಯಿಂದ 5 ಬ್ಯಾಂಕ್ಗಳನ್ನ ಕೊಟ್ಟಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶಕ್ಕೆ. ಹಾಗೆ ಒಂದೇ ಜಿಲ್ಲೆ 5 ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕೊಟ್ಟಿದೆ. ಇನ್ನೂ ಬರ್ಬೋದು. ಅಂದರೆ ಒಂದು ಸಣ್ಣ ಜಿಲ್ಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಕರೆಕ್ಟ್ ಸರ್. ನಮ್ಮ ಜಿಲ್ಲೆಯಲ್ಲಿ ಟ್ಯಾಲೆಂಟ್ಸ್ ಓವರ್ಲೋಡೆಡ್ ಅಂತ ಹೇಳ್ತಾರೆ. ಅಂತ ವೇದಿಕೆಯಿಂದ ಅಂತ ಟ್ಯಾಲೆಂಟ್ಸ್ ಹೊರಗೆ ಬರ್ತಾ ಇದೆ. ಹೌದೌದು. ನಿಮ್ಮಂಥವರ ಆಶೀರ್ವಾದದಿಂದ ಇವರು ಟ್ಯಾಲೆಂಟ್ಸ್ ಇನ್ನು ಮುಂದೆ ಹೋಗಿ ದೇ ಕ್ಯಾನ್ ಮೇಕ್ ಅ ಬ್ರೈಟ್ ಫ್ಯೂಚರ್ ಅಹೆಡ್. ಆ್ಯಕ್ಚುಲಿ ಟ್ಯಾಲೆಂಟ್ ತುಂಬ ಜನ ಹತ್ರ ಇರುತ್ತೆ.
ಬಟ್ ಅವಕಾಶ ಬರಬೇಕು. ನಾನು ಆ್ಯಕ್ಚುಲಿ ಮಾಡಿದೆ. ನಾನು ಫಸ್ಟ್ ಆಲ್ಬಮ್ ಮಾಡಿದೆ, ಅಣ್ಣನೇ ಲಿರಿಕ್ ಬರೆದಿದ್ರು. ನಾವು ಮೊದಲಿಂದ ಫ್ರೆಂಡ್ಸು, ಮಚ್ ಬಿಫೋರ್. ಸೊ ಆಗ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ ಅಥವಾ ನಾನು ಮ್ಯೂಸಿಕಲ್ಲಿರಲಿಲ್ಲ, ಬಟ್ ಕ್ಯಾಶುವಲಿ ಇಬ್ಬರು ಫ್ರೆಂಡ್ಸ್ ಅಷ್ಟೇ. ಆಮೇಲೆ ತುಂಬ ಕ್ಲೋಸ್ನೆಸ್ ಇತ್ತು, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಯಾವಾಗಲೂ ಸಿಗ್ತಾ ಇರ್ತೀವಿ, ಅರ್ಧ ಗಂಟೆ ಮಾತಾಡ್ತಾ ಇದ್ವಿ. ಸೊ ನಾನು ಆ್ಯಕ್ಚುಲಿ ಮ್ಯೂಸಿಕ್ ಟ್ರೈ ಮಾಡಿದೆ. ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತಲ್ಲ, ಹಾಡಬೇಕು ಅಂದರೆ ತುಂಬ ಜನಕ್ಕೆ ಮಸ್ಕ ಹೊಡೆದು, ಒಂದಷ್ಟು ಜನರಿಗೆ ಪಾರ್ಟಿ ಕೊಟ್ಟು ಏನು ಮಾಡಿದ್ರು ಒಂದು ಹಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ದೊಡ್ಡವರು ಅವಕಾಶ ಕೊಡೋಕ್ಕಾಗತ್ತೆ, ಬಟ್ ಏನಕ್ಕೆ ಗೊತ್ತಿಲ್ಲ, ಬಾಯಲ್ಲಿ ಹೇಳೋರು ಕೊಡ್ತಾ ಇರಲಿಲ್ಲ. ಆಮೇಲೆ ಯಾರಾದರೂ ಹೇಳಿದ ತಕ್ಷಣ ನಮಗೆ, ಅದಕ್ಕೆ ನಾನು ಯಾರಿಗೆ ಹೇಳಲ್ಲ, ಆಯಿತು ನಿನಗೆ ಇಂಟ್ರೊಡ್ಯೂಸ್ ಮಾಡಿದೆ ಅಪ್ಪಿತಪ್ಪಿ ಹೇಳಲ್ಲ, ಕರೆದಾಗ ಮಾತ್ರ ಹೇಳೋದು. ತುಂಬ ಉತ್ಸಾಹ ಇರುತ್ತೆ. ಆಮೇಲೆ ಮಾಡ್ದಿದ್ದಾಗ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಅದಕ್ಕೆ ಫೈನಲ್ ಇಲ್ಲ, ಸಾಧು ಹತ್ರ ನಾನು ಹೇಳಿದೆ. ಒಂದು ಸಾಧುನು ನಾವು ಜೊತೆಗೆ ಆರ್ಕೆಸ್ಟ್ರಾದಲ್ಲಿದ್ವಿ, ಅವ್ನು ಕೀಬೋರ್ಡು, ನಾನು ಸಿಂಗರು, ಕಸ್ತೂರಿ ಶಂಕರ್ ಆರ್ಕೆಸ್ಟ್ರಾದಲ್ಲಿ. ಸೊ ಒಂದು ಆಲ್ಬಮ್ ಮಾಡೋಣ ಅಂತ ಇತ್ತು. ಆ ಟೈಮಲ್ಲಿ ಸಾಧು ಇನ್ನೊಂದು ಬಜೆಟ್ ಕೊಟ್ಟ. ಸೊ ನನಗೆ ಸ್ವಲ್ಪ ಜಾಸ್ತಿ ಅನಿಸ್ತು, ಬೇಡಮ್ಮ ನಾನೇ ಟ್ಯೂನ್ ಮಾಡ್ತೀನಿ ಅಂತ ಟ್ಯೂನ್ ಮಾಡಿ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ. ಬಟ್ ಐ ಕುಡಂಟ್ ಸೆಲ್. ಒಂದು ಆಲ್ಬಮ್ನ ಎಲ್ಲರೂ ಚೆನ್ನಾಗಿದೆ, ಬಟ್ ಯಾರು ತಗೊಳಕ್ಕೆ ರೆಡಿ ಇರಲಿಲ್ಲ. ಇಟ್ ವಾಸ್ ವೆರಿ ಗುಡ್ ಸಾಂಗ್ಸ್, ಲಿರಿಕ್ಸು ಚೆನ್ನಾಗಿತ್ತು. ಒಂದು ಇಟ್ ಹ್ಯಾಡ್ ಅ ಡಿಫ್ರೆಂಟ್ ಸ್ಟೈಲ್. ಆ ಟೈಮಲ್ಲಿ ಪಾಪ್ ಆಲ್ಬಮ್ಸ್ ಬರ್ತಾ ಇದ್ದಿದ್ದಷ್ಟೇ. ಸೊ ಒಂದಷ್ಟು ಆಲ್ಬಮ್ಸ್ ಹಿಟ್ಟಾಗಿತ್ತು ಆ ಟೈಮಲ್ಲಿ, ಮಾಡೋಣ ಅಂತ. ಏನು ಮಾಡಿದ್ರು ಸೇಲ್ ಮಾಡೋಕ್ಕಾಗಿಲ್ಲ. ಅದಕ್ಕಿಂತ ಜಾಸ್ತಿ ಐ ಅಂಡರ್ವೆಂಟ್ ಅ ಲಾಟ್ ಆಫ್ ಇನ್ಸಲ್ಟ್ಸ್. ಆಮೇಲೆ ಬೇಡ ಮ್ಯೂಸಿಕ್ ಬೇಡ, ಇದರಲ್ಲಿ ಏನಾಗಲ್ಲ, ಇಂಥವ್ರು ಎಲ್ಲ ಈ ಥರ ಜನ ಇರುವಾಗ ನಮಗೆ ಬರೋಕ್ಕೂ ಆಗಲ್ಲ ಅಂತ ಬಿಟ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದು, ಈ ಕ್ಯಾಸೆಟ್ ಯಾರಿಗೆ ಕೊಟ್ಟಿದೆ, ಎಲ್ರಿಗೆ ಒಂದು 4-5 ಜನರಿಗೆ ಕೊಟ್ಟಿದೆ. ಇದು ಕೊಟ್ಟಾಗ ಒಂದು ಕಡೆಯಲ್ಲಿ ಒಂದು ಪಿಕ್ಚರ್ ಮಾಡು ಅಂತ ಬಂತು. ಆ ಟೈಮಲ್ಲಿ ಮತ್ತೆ ನಾನು ಮನೋಹರ್ ಸರ್ ಹತ್ರ ಹೋಗಿದ್ದು. ಹೀ ಮೇಡ್ ಮೀ ಈಸ್ ಅಸಿಸ್ಟೆಂಟ್. ಐ ಥಿಂಕ್ ದ್ಯಾಟ್ ಬೂಸ್ಟೆಡ್ ಮೈ ಕಾನ್ಫಿಡೆನ್ಸ್. ಆಮೇಲೆ ಅಷ್ಟರಾಗೆ ನಾನು ನಿಜವಾಗಿ ಹೇಳ್ತೀನಿ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅವ್ರಿಗೆ ನನ್ನ ಮೇಲೆ ಇತ್ತು. ನಾನು ಯಾವತ್ತೂ ಮ್ಯೂಸಿಕ್ ಡೈರೆಕ್ಟರ್ ಆಗಬಹುದು ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಐ ಥಾಟ್ ಐ ವಾಸ್ ವೆರಿ ಅನ್ಎಜುಕೇಟೆಡ್ ಫಾರ್ ದ್ಯಾಟ್ ಪ್ರೊಫೆಷನ್ ಅಂತ. ಇವರು ನಿನಗೆ ಮಾಡ್ಬೋದು ಅಂತ ಹೇಳಿ ನನಗೇನೋ ಸ್ವಲ್ಪ ಧೈರ್ಯ ತುಂಬಿದ್ದು. ಐ ಥಿಂಕ್ ದ್ಯಾಟ್ಸ್ ದ ರೀಸನ್. ಆಮೇಲೆ ಒಂದು ಟ್ಯಾಲೆಂಟ್ ತುಂಬ ಜನರಿಗೆ ಇರುತ್ತೆ, ಬಟ್ ಯು ಹ್ಯಾವ್ ಟು ಗೆಟ್ ದ ರೈಟ್ ಅವಕಾಶ ಅಟ್ ರೈಟ್ ಟೈಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ ಇನ್ ದ್ಯಾಟ್ ಮ್ಯಾಟರ್. ಐ ವೇಸ್ಟೆಡ್ ಒಂದು 10 ವರ್ಷ ಆಗಿತ್ತು. ಸೊ ಓಕೆ, ಎಲ್ಲರದ್ದು ಒಂದಷ್ಟು ಇರುತ್ತೆ ಹಿಂದ್ಗಡೆ, ಇಲ್ಲದ್ರೆ ಮುಂದೆ ಹೋಗೋಕ್ಕಾಗಲ್ಲ. ದಿಸ್ ಸಾಂಗ್ ವಾಸ್ ಗುಡ್. ಆ್ಯಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್, ನನಗೆ ಒಂದು ಖುಷಿ ಆಗೋದು ನಿನ್ನಲ್ಲಿ, ಯು ಆರ್ ನಾಟ್ ಸಿಲೆಕ್ಟೆಡ್ ಆ್ಯಕ್ಚುಲಿ ಫಾರ್ ದಿಸ್ ಕಾಂಪಿಟೇಷನ್. ಎಂಟ್ರಿಗೆ ಸಿಲೆಕ್ಟ್ ಆಗಿರಲಿಲ್ಲ. ನಾನು ರ್ಯಾಂಡಮ್ ಆಗಿ ನಾನು ಮಂಗಳೂರಲ್ಲಿದ್ದೆ, ರ್ಯಾಂಡಮ್ ಆಗಿ ನಿನ್ನ ಸಾಂಗ್ ಕೇಳಿದೆ ನಾನು. ಸೊ ಇಟ್ ಸೆಡ್ ಸ್ಟ್ರೈಟ್ ಗೆಟರ್ ಇನ್ ಅಂತ. ಮಾರ್ಕ್ ವೈಸಲ್ಲಿ ಯು ಆರ್ ನಾಟ್ ಸಿಲೆಕ್ಟೆಡ್. ಆ್ಯಂಡ್ ಒನ್ ಥಿಂಗ್, ಐ ಆಮ್ ಹ್ಯಾಪಿ ದಟ್ ಯು ಆರ್ ಪರ್ಫಾರ್ಮಿಂಗ್ ವೆಲ್. ಈ ಸಾಂಗ್ ಯು ಹ್ಯಾವ್ ಡನ್ ವೆಲ್. ಅಫ್ಕೋರ್ಸ್ ನಾನು ಹೇಳೋದು ಕರೆಕ್ಷನ್ಸ್, ಈ ಪಿಚ್ಚಿಂಗ್ ದೇವರ್ ಸಣ್ಣದು, ದೇವರ್ ಥ್ರೋಟ್ ಪಿಚ್ಚಿಂಗ್ ಪ್ರಾಬ್ಲಮ್ಸ್. ಜೊತೆಲಿ ಎಕ್ಸ್ಪ್ರೆಷನ್, ಯು ಹ್ಯಾವ್ ಟು ಸಿ ದಟ್ ಫೀಲ್ ಆಫ್ ದ ಸಾಂಗ್ ಇಸ್ ದಟ್. ಐ ಫೆಲ್ಟ್ ದ್ಯಾಟ್ ವಾಸ್ ಮಿಸ್ಸಿಂಗ್. ಓ ಕುಸುಮ ಬಾ ಚೆಲ್ಲಿ ತಮ್ ತನ ತಮ್ ತಮ್, ಆ ಪೋರ್ಷನ್ಸ್ ಸಿಂಗಿಂಗ್ ಇಸ್ ಓಕೆ. ನಾನು ಐ ಆಮ್ ಟಾಕಿಂಗ್ ದ ಎಕ್ಸ್ಪ್ರೆಷನ್ ಇದೆಯಲ್ಲ, ದಟ್ ಹ್ಯಾಪಿನೆಸ್ ಆಫ್ ದ ಸಾಂಗ್ ಅಂತ. ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಸಿಂಗಿಂಗ್. ಅದು ಬಿಟ್ಟು ಎಕ್ಸ್ಪ್ರೆಷನ್ ಈ ಸಾಂಗಲ್ಲಿ ತುಂಬ ಮೇನ್ ಆಗಿತ್ತು. ಇದು ಫೈನಲಿ ವಾಣಿಜ್ಯರಾಮ್ ಅವ್ರು ಹಾಡಿದಲ್ಲ, ವಾಣಿಜ್ಯರಾಮ್ ಹಾಡಿದೆ. ವಾಟ್ ವರ್ ಯು ಸಿಂಗಿಂಗ್? ಚಮ್ ತಮ್ ತಮ್ಮ? ಓಕೆ, ಚಮ್ ಅಂದರೆ ದಟ್ ಇಸ್ ದ ಒರಿಜಿನಲ್ ವರ್ಷನ್. ಒರಿಜಿನಲ್ ವರ್ಷನ್ ಚಮ್ ಲತಾ ಹಂಸಲೇಖ ಹಾಡಿರೋದು. ಯಾ ದ ನೆಕ್ಸ್ಟ್ ವರ್ಷನ್, ಇನ್ನೊಂದು ವರ್ಷನ್ ಫಿಲ್ಮಲ್ಲಿ ವಾಣಿಜ್ಯರಾಮ್ ಅವರು ಹಾಡಿದ್ದಾರೆ. ಸೊ ಹ್ಯಾವ್ ಡನ್ ಎ ಗುಡ್ ಜಾಬ್. ಅ ಲಿಟಲ್ ಮೋರ್ ಆನ್ ದ ಎಕ್ಸ್ಪ್ರೆಷನ್ ಸೈಡ್. ಯಾಕೆಂದರೆ ಸಿಂಗಿಂಗ್ ಬೇರೆಯವ್ರಿಗೆ ಕೂತ್ಕೊಂಡು ಹೇಳೋಕ್ಕೆ ತುಂಬ, ಇಲ್ಲಿ ಕೂತ್ಕೊಂಡು ಹೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮಿಸ್ಸು ಇಲ್ಲಿ ಮಿಸ್ಸು ಅಂತ ಹಂಗಲ್ಲ. ಬಟ್ ಟು ಬಿ ರೈಟ್ ಆನ್ ಪಿಚ್, ರೈಟ್ ಆನ್ ತಾಳ, ರೈಟ್ ಆನ್ ಗ್ರೂವ್, ರೈಟ್ ಆನ್ ಎಕ್ಸ್ಪ್ರೆಷನ್, 25 ವೆರೈಟಿ ಇದೆ, ಎಲ್ಲದರಲ್ಲಿ ಪಕ್ಕ ಆಗಬೇಕು. ವೋಕಲ್ಲು. ಸೊ ಇಟ್ಸ್ ಅ ಟಫ್ ಜಾಬ್. You're handling it well. Little more concentration.
ಇಟ್ ನೀಡ್ಸ್, ಯಾಕಂದರೆ ಟು ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಮೋರ್. ಓಕೆ, ಗುಡ್. ಥ್ಯಾಂಕ್ ಯು. ಬಿಡ. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಚೇತನ, ಆಲ್ ಸ್ಮೈಲ್ಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಅಂಡ್ ಕೀಪ್ ವಾಚಿಂಗ್ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ.